ತುಳುನಾಡಿನಲ್ಲಿ ಸಾಕಷ್ಟು ಪ್ರಾಚೀನ ದೇವಸ್ಥಾನಗಳನ್ನು ಒಳಗೊಂಡಂಥ ಪವಿತ್ರ ಪುಣ್ಯಭೂಮಿ. ಅಲ್ಲಿ ಒಂದು ಕಾರಣಿಕತೆ ಇರಬಹುದು, ಪವಾಡತೆ ಇರಬಹುದು. ಇವೆಲ್ಲವನ್ನು ಪ್ರಚುರಪಡಿಸುವಂಥ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆ ಉಪ್ಪೂರು ತೆಂಕಬೆಟ್ಟು ಇಲ್ಲಿ ಇರುವಂತಹ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ವೀಕ್ಷಕರೇ, ಇಲ್ಲಿ ಇವತ್ತು ವೈಭವದ ದೀಪೋತ್ಸವ ಹಾಗೂ ರಥೋತ್ಸವವು ನಡೆಯುತ್ತಿದೆ. ಇಲ್ಲಿ ಏನೆಲ್ಲ ವಿಶೇಷತೆ ಇದೆ ಇವೆಲ್ಲವನ್ನ ನೋಡಿಕೊಂಡು ಬರೋಣ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ. ಉಡುಪಿ ಜಿಲ್ಲೆಯ ತೆಂಕಬೆಟ್ಟು ಉಪ್ಪೂರು ಎಂಬ ಶಾಂತ ಪ್ರದೇಶದಲ್ಲಿರುವ ಇತಿಹಾಸ ಪ್ರಸಿದ್ಧ ಕ್ಷೇತ್ರವೇ ಮಹತೋಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನವು ಉಡುಪಿ ಜಿಲ್ಲೆಯ ಅತಿ ಪ್ರಾಚೀನ ಗಣೇಶ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಉಡುಪಿ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಬಂಧಿಸಿದ ಗ್ರಾಮದ ಭಕ್ತರನ್ನ ಕಾಪಾಡುವ ಒಂದು ಸುಪ್ರಸಿದ್ಧ ಕ್ಷೇತ್ರ. ಈ ಸುಪ್ರಸಿದ್ಧ ಕ್ಷೇತ್ರವು ಉಡುಪಿ ಬ್ರಹ್ಮಾವರ ನಡುವಿನ ರಾಷ್ಟ್ರೀಯ ಹೆದ್ದಾರಿಯಿಂದ ಕೊಳಲಗಿರಿಗೆ ಹೋಗುವ ರಸ್ತೆಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ. 2015ರ ಫೆಬ್ರವರಿಯಲ್ಲಿ ದೇವಳದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವವನ್ನ ಸಮಿತಿಯ ಊರ ಹಾಗೂ ಪರವೂರ ಭಕ್ತಾಭಿಮಾನಿಗಳ ಜೊತೆಗೂಡಿ ಶ್ರೀ ದೇವಳದ ಜೀರ್ಣೋದ್ಧಾರ ಕಾರ್ಯವನ್ನ ಕೈಗೊಂಡಿತು. ಮಹತೋಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆದ ಲಕ್ಷದೀಪೋತ್ಸವದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಹೊತ್ತು ತನ್ನಿಯಲ್ಲ ಗಂಧಾದ ಮಂಟಪವ ಚಂದಾಗಿ ಸಿಂಗರಿಸಿ ಗಣಪೈನ ಕೊಳ್ಳಿರಿಸಿ ಎಲ್ಲ ಮಾಡೋಣ ಬನ್ನಿ ಎಲ್ಲ. ಸುಂದರ ಕಂದನ ಚಂದಾದ ಕಥೆಯನ್ನು ಭಕ್ತಿ ಭಾವದಿಯೆಲ್ಲ ಹಾಡಿ ಚೌತಿಯ ದಿನದಾಗೆ ಚಂದ್ರನ ನೋಡಿದ ತಪ್ಪಿನ ದೋಷವನ್ನ ದೂಡಿ ಓ ಜ್ಞಾನದ ಫಲವನ್ನ ಗೆದ್ದಂತ ಚತುರನ ದಿವ್ಯ ಲೀಲೆ
ಮಕ್ಕಳು ಬೇಡಲು ಕುಣಕೊಂಡು ತಾ ಬಂದು ಕೊರೆಯೋನು ಪಾರ್ವತಿ ಕಂದ. ಗಣಪನ ಪೂಜಿಸಿ ಬಲು ಆನಂದ. ಸುಜ್ಞಾನ ಕೊಡುವಂತ ಬೆನಕೈನ ನಮ್ದೋರ ಬದುಕು ಹೂವಿನ ಮಕರಂದ. ಗಣಪನ ಒಲುಮೆ ಇರಲು ಬಾಳು ಚಂದ. ಓ ಭಕ್ತಾರ ಕಾಯೋಕೆ ಕೈಲಾಸದ ಊರಿಂದ ವರುಷ ವರುಷ ಬರುತ್ತಾರೆ. ಕರಿಮುಖ ವರ್ಷ ವರ್ಷ ಬರುತ್ತಾರೆ. ನಮ್ಮಿಂದ ಸೇವೆಯ ಪಡ್ಕೊಂಡು ನಕ್ಕೊಂಡು ಹರಸಿ ವರವ ಕೊಡುತ್ತಾರೆ. ಗಜಮುಖ ಬಾಳಿನ ಪವಣೆ ಕಳಿತಾರೆ. ಓ ನೆಲಗಡಲೆ ಗೊನೆ ಬಾಳೆ ಅರಳಿದ ತಾವರೆ ಸಲ್ಲಿಸುತ್ತ ಪೂಜೆ ಮಾಡೋಣ. ಗಣಪಗೆ ಸಲ್ಲಿಸುತ್ತ ಪೂಜೆ ಮಾಡೋಣ. ನಗಾನ ನಡುವಿಗೆ ಕಟ್ಟಿದ ದೇವನ ತೇರ ಎಳೆದು ಕುಣಿಯೋಣ. ಬೆನಕನ ತೇರ ಎಳೆದು ಕುಣಿಯೋಣ. ಓ ಶುಭ ಚೌತಿ ದಿನದಾಗೆ ಅಕ್ಷತೆಯ ಕಾಳ. ಪ್ರತಿಯೊಂದು ಧರ್ಮಗಳ ಆಗಲೇ ದೇವರ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾತು ಎಚ್ಚರ ವಹಿಸುವುದು ಬಹಳ ಭಕ್ತಿಗೆ ಪ್ರೀತಿಗೆ ಮಲ್ಪೇರಿ ನಮಲ ಈ ಉತ್ಸವದ ಕಾಲ. ಉತ್ಸವ ಬಣ್ಣ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ಇದು ಉತ್ತರ ನನಗೆ ಎತ್ತರಗೆ ಹಿಮಾಲಯ ಪರ್ವತ ಎತ್ತರ ಅಂಚನೆ ನಮ್ಮ ದೇವರೇನೆ ನಿತ್ಯವಕಂಬ ಪುನರತಗ ಪುನರ್ಜನ್ಮನ ವಿದ್ಯತೆ. ಉತ್ತರದ ಉತ್ಸವದ ಉತ್ತರದ ತೂಂಡ ನನ್ನ ಜನ್ಮ ಇಜ್ಜಿ. ಉಪ್ಪೂರು ಬ್ರಾಹ್ಮಣರ ಸಮಾಜದ ವತಿಯಿಂದ ಲಕ್ಷದೀಪಾರ್ಚನೆ ನಡೆಯಿತು. ಲಕ್ಷದೀಪಾರ್ಚನೆ ಪ್ರಯುಕ್ತ ದೇವಳವು ಸಂಪೂರ್ಣ ಅಲಂಕೃತಗೊಂಡು ಸಾವಿರಾರು ಭಕ್ತ ಸಮೂಹದಿಂದ ವೈಭವೋಪೇತವಾಗಿ ಮಹಾಪೂಜೆ ನೆರವೇರಿತು. ಎಲ್ಲೆಲ್ಲೂ ನೋಡಿದ್ರೂ ದೀಪಗಳ ಸಾಲು. ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಬಣ್ಣ ಬಣ್ಣದ ಸಿಡಿಮದ್ದುಗಳು ಸೇರಿದ ವಿಘ್ನ ವಿನಾಶಕನ ಭಕ್ತರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿತು. ಮೂರು ಹೊತ್ತಿನ ಪೂಜೆಯಿಂದ ಮೋದಗೊಂಡು ಜೋರಿನಿಂದ ತೇರಿನಲ್ಲಿ ಬಂದ ಗಣಪ. ಊರು ತೇರಿ ಬೀದಿಯೆಲ್ಲ ಉತ್ಸವವ ಮಾಡಿಕೊಂಡು ಸಂತಸವ ಪಡೆದ ಗಣಪ. ಮೂರು ಹೊತ್ತಿನ ಪೂಜೆಯಿಂದ ಮಾಡಿಕೊಂಡು ಸಂತಸವ ಪಡೆದ ಗಣಪ. ಚಿಕ್ಕ ಕೆರೆಯಲ್ಲಿ ಬಿದ್ದು ದೊಡ್ಡ ಕೆರೆಯಲ್ಲಿ ಎದ್ದು ಬಂದೆ ನೀನು ನಮ್ಮ ಗಣಪ. ಮತ್ತೆ ಚಿಕ್ಕ ಕೆರೆಯಲ್ಲಿ ನೀ ಬಿದ್ದು ಮತ್ತೆ ಬಾರೋ ವರ್ಷದಲ್ಲಿ ಬಾರೋ ಗಣಪ. ಜೈ ಜೈ ನಿನಾದ ಮಾಡಿ. 100 ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಆದದ್ದು ಅಂತ ಇತಿಹಾಸ ಹೇಳುತ್ತೆ. ಈ ದೇವಸ್ಥಾನದಲ್ಲಿ ಹೆಸರು ಮಹತೋಬಾರ ಸಿದ್ಧಿವಿನಾಯಕ ದೇವಸ್ಥಾನ. ಭಕ್ತರಿಗೆ ಸಿದ್ಧಿಯನ್ನು ಕೊಡ್ತಾನೆ ಅನ್ನುವಂಥದ್ದು ನಂಬಿಕೆ, ಜನರಿಗೆ ನಂಬಿಕೆ. ಆ ಹೆಸರು ಸಿದ್ಧಿವಿನಾಯಕ.
ದೈವದೇವರು ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ ನೀಡು ವಿನಾಯಕನೇ ವಿಘ್ನೇಶ್ವರನೇ ವರಗಳ ನೀಡು ಗಣಪ ವರಗಳ ನೀಡು ಗಣಪ ವರಗಳ ನೀಡು ಲಂಬೋದರನೇ ಲಕುಮಿಕರನೇ ದರ್ಶನ ನೀಡು ವಿನಾಯಕನೇ ವಿಘ್ನೇಶ್ವರನೇ ವರಗಳ ನೀಡು ಗಣಪ ವರಗಳ ನೀಡು ಗಣಪ ವರಗಳ ನೀಡು. ಹೃದಯದ ನಿಲಯದಿ ವಾಸವ ಮಾಡು ನಿರತ ಮನಕ್ಕೆ ಹರುಷವ ನೀಡು ಹೃದಯದ ನಿಲಯದಿ ವಾಸವ ಮಾಡು ನಿರತ ಮನಕ್ಕೆ ಹರುಷವ ನೀಡು ಪಾವನಾಂಗ ಪರಿತಾಪವ ದೂಡು ಪಾಪಭಂಗ ಚಿರಭಾಗ್ಯವ ನೀಡು ಚರಣಕ್ಕೆ ನಮಿಸುವೆ ನೀಡುತ್ತ ಶುಭವ ಸಲಹೋ ಗಣಪ ವಿಶಾಲ ಭಾವ ನಮಿಸುವೆ ಅನುದಿನ ಶ್ರೀಕರ ಕರುಣಾಭರಣ ನಲಿಯುತ ಬಾರ ಜಯ ಜಯ ಶುಭ ಗುಣ ಮಂದ.
ಸಾಕಾರ ನೀನೇ ಆಧಾರ ನಮಗೆ ನೀನೇ ಆಧಾರ ಲಂಬೋದರನೇ ಲಕುಮಿಕರನೇ ದರ್ಶನ ನೀಡು ವಿನಾಯಕನೇ ವಿಘ್ನೇಶ್ವರನೇ ವರಗಳ ನೀಡು ಗಣಪ ವರಗಳ ನೀಡು ಗಣಪ ವರಗಳ ನೀಡು ಗಣಪ ಜಯ ಗಣಪ ದೊಡ್ಡ ಗಣೇಶ ಶರಣು ಶರಣಯ್ಯ ದೊಡ್ಡ ಗಣೇಶ ಗಣಪ ಜಯ ಗಣಪ ದೊಡ್ಡ ಗಣೇಶ ಶರಣು ಶರಣಯ್ಯ ದೊಡ್ಡ ಗಣೇಶ ಓಂ ಗಣೇಶ ಎಂದು ಕರೆಯಲು ಜ್ಞಾನ ನೀಡುವ ಶ್ರೀ ಗಣೇಶ ಎಂದು ಬರೆಯಲು ಸಿದ್ಧಿ ನೀನು ನೀಡುವ ಓಂ ಗಣೇಶ ಎಂದು ಕರೆಯಲು ಜ್ಞಾನ ನೀಡುವ ಶ್ರೀ ಗಣೇಶ ಎಂದು ಬರೆಯಲು ಸಿದ್ಧಿ ನೀನು ನೀಡುವ ಗಣಪ ಜಯ ಗಣಪ ದೊಡ್ಡ ಗಣೇಶ ಶರಣು ಶರಣಯ್ಯ ದೊಡ್ಡ ಗಣೇಶ ಗಣಪ ಜಯ ಗಣಪ ದೊಡ್ಡ ಗಣೇಶ ಶರಣು ಶರಣಯ್ಯ. ಸಕಲ ಸಂಕಷ್ಟವನ್ನ ನಿವಾರಿಸುವ ಮೋದಕ ಪ್ರಿಯ ಮಹಾಗಣಪನ ಸನ್ನಿಧಾನಕ್ಕೆ ತನ್ನ ಕಷ್ಟಗಳ ನಿವಾರಣೆಗಾಗಿ ಮೊರೆ ಹೋಗುವವರು ಅದೆಷ್ಟೋ ಮಂದಿ. ಸಿದ್ಧಿವಿನಾಯಕನನ್ನ ಪ್ರಾರ್ಥಿಸಿಕೊಂಡರೆ ಸಾಕು, ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಬಿಡುತ್ತದೆ. ಅಂತಹ ಪವಾಡ ಶಕ್ತಿಯನ್ನ ಹೊಂದಿರುವ ದೇವಳವೇ ಮಹತೋಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ. ಮಹತೋಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ರಥೋತ್ಸವ ಮತ್ತು ದೀಪೋತ್ಸವದ ಪ್ರಯುಕ್ತ ವಿನಾಯಕ ಯಕ್ಷಗಾನ ಸಂಘ ಬಾಲ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ನಡೆಯಿತು. ಬಾಲ ಕಲಾವಿದರ ಯಕ್ಷಗಾನ ಪ್ರದರ್ಶನವು ನೋಡುಗರನ್ನ ಪೌರಾಣಿಕ ಲೋಕಕ್ಕೆ ಕರೆದೊಯ್ಯುವಂತೆ ಮಾಡಿತು.
ವ್ಯಾಯಾಮ ಶಾಲೆ ಉಪ್ಪೂರು ದಿವಂಗತ ಜನಾರ್ದನ್ ಸರ್ವೇಕಾರ ತಾಲೀಮು ಮಾಸ್ಟರ್ ರವರ ಮಕ್ಕಳ ಮತ್ತು ಶಿಷ್ಯ ವೃಂದದವರಿಂದ ವ್ಯಾಯಾಮ ಪ್ರದರ್ಶನ ನಡೆಯಿತು. ವೇದಮೂರ್ತಿ ಶ್ರೀ ಕೋಟ ಚಂದ್ರಶೇಖರ ಸೋಮಯಾಜಿಯವರ ನೇತೃತ್ವದಲ್ಲಿ ವಾರ್ಷಿಕ ದೀಪೋತ್ಸವ ಹಾಗೂ ರಥೋತ್ಸವವು 108 ಕಾಯಿ ಗಣ ಹೋಮವು ನಡೆಯಿತು. ನನ್ನ ಹೆಸರು DJ ಮೆಂಡನ್ ಅಂತ. ನಾನು ಇದೇ ಊರು ಉಪ್ಪೂರಿನವ. ಮತ್ತು ಇದು ನಾನು ಸಾಧಾರಣ ಒಂದು 30-35 ವರ್ಷದಿಂದ ಇಲ್ಲಿ ಸೇವೆಯನ್ನು ಮಾಡ್ತಿದ್ದೇನೆ. ನಾನು 2-3 ಟೈಮ್ನಲ್ಲಿ ಆಡಳಿತ ಮುಖ್ಯಸ್ಥರಾಗಿದ್ದೇವೆ, ಮಾಡಿದ್ದೇವೆ. ಮತ್ತು ಈ ಸಲ ನಾವು ದೊಡ್ಡ ಯೋಜನೆ ಕೈಗೊಂಡಿದ್ದೇವೆ. ಅದು ನಮ್ಮ ಊರು ಮತ್ತು ಹೊರವರಿನವರಿಂದ ದೇಣಿಗೆ ಮಾಡಿ ಒಂದು ಸಭಾಭವನ ಮಾಡಬೇಕಂತ ನಾವು ದೇವರ ಸಂಕಲ್ಪ ಮಾಡಿದ್ದೇವೆ. ಆ ದೇವರು ನಡೆಸಿಕೊಡ್ಬೇಕು, ನಿಮ್ಮ ವಾಹಿನಿಯವರು ಸಹ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ನನ್ನ ಕೇಳಿಕೆ. ವಿಘ್ನರಾಜನೆಂಬ ಬಿಂಬ ಕಣ್ಣ ತುಂಬ ಚಿಂತೆಯೆಲ್ಲ ಮರೆತು ಶರಣು ಬಂದು ನಮಿಸಿ ನಮ್ಮ ಜನ್ಮ ಸಾರ್ಥಕವ ಮಾಡಿಕೊಳ್ಳಬೇಕು. ಬಂದ ಮುತ್ತು ಏಕದಂತ ಕರುಣಾಳು ಕೋಗಿತಾರೆ ಕಾಂತಿ ತಂದ ಬಂದ ಮುತ್ತು ಏಕದಂತ. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆದಂಥ ವಿಜೃಂಭಣೆಯ ದೀಪೋತ್ಸವ ಹಾಗೂ ರಥೋತ್ಸವನ. ಇದು ಇವತ್ತಿನ ದೈವದೇವರು ಸಂಚಿಕೆ. ಮುಂದೆ ಇಂತಹದ್ದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.